ಹೋದಂಥವರು ನಾಪತ್ತೆ ಆಗಿದ್ದಾರೆ. ಈಗ ನಿನ್ನೆ ದಿನ ಅವ್ರ ಬಾಡಿ ಅವರ ಕಾರ್ನಲ್ಲೇ ಚಾನಲ್ನಲ್ಲಿ ಸಿಕ್ಕಿದೆ. ಅದನ್ನು ತೆಗೆದಿದ್ದಾರೆ. ಎಲ್ಲ ರೀತಿಯಿಂದ ಎನ್ಕ್ವೈರಿಗಳು ಆಗ್ತಾಯಿದೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂಡ ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದೆ. ಇದರ ಹಿನ್ನೆಲೆ ಏನು, ಯಾಕಾಗಿದೆ, ಇದು ಮರ್ಡರಾ, ಆಕ್ಸಿಡೆಂಟಾ, ಏನೆಲ್ಲ, ಮತ್ತು ವಿಧಿವಿಜ್ಞಾನ ತಜ್ಞರು ಕೂಡ ಅಲ್ಲಿ ಹೋಗಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತಾಯಿದ್ದಾರೆ. ಎನ್ಕ್ವೈರಿ ಬಹಳ ಗಂಭೀರವಾಗಿ ತೊಗೊಂಡಿದ್ದೀವಿ, ಅದು ಆಗ್ತದೆ. ಸರ್, ಪೊಲೀಸ್ ನೇಮಕಾತಿಯಲ್ಲಿ 2 ವರ್ಷ ಗರಿಷ್ಠ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ನಂದಿ ಕೊಲೆ ಇದರಲ್ಲಿ ಮರ್ಡರ್ದಲ್ಲಿ ಏನು ಡೆತ್ ಆಗಿದೆ, ಬೈರತಿ ಬಸವರಾಜ್ ಅವರ ಹೆಸರು ಕೇಳ್ತಾರೆ. ಒಂದು ಮೊಕದ್ದಮೆ ಕೂಡ ದಾಖಲಾಗಿದೆ. ನೋಡಿ, ಮೊಕದ್ದಮೆ ದಾಖಲಾಗೋದು ಪ್ರಚಾರ ಪಡೆಯೋ ದೃಷ್ಟಿಯಿಂದ. ಅವ್ರ ಪಾಪ ಹೆಲ್ತ್ ಸರಿ ಇಲ್ದಾನೆ, ಆರೋಗ್ಯ ಸರಿ ಇಲ್ದಾನೆ ಅವರು ತೀರ್ಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತು ನಿಮ್ಮ ಮೀಡಿಯಾದಲ್ಲಿ ಇದರಲ್ಲೆಲ್ಲ ಬಂದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಆಗಬೇಕು, ನಿಜ ಸ್ಥಿತಿ ಏನು ಅಂತ ಹೊರಗೆ ಬರುತ್ತೆ. ಸರ್, ಪೊಲೀಸ್ ನೇಮಕಾತಿಯಲ್ಲಿ 2 ವರ್ಷ ವಯೋಮಿತಿ ಹೆಚ್ಚಿಸಲಾಗಿದೆ. ಯಾವ ದೇಶದಿಂದ? ನೋಡಿ, ನಿನ್ನೆ ಭಾಳ ಒತ್ತಡ ಇತ್ತು. 2 ವರ್ಷ ಖಂಡಿತವಾಗಿ ಹೆಚ್ಚಳ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಸರಿಯಾದ ರೀತಿ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಂತ. ಹಾಗಾಗಿ ಆ ಒತ್ತಡದ ಆಧಾರದ ಮೇಲೆ 2 ವರ್ಷ ಹೆಚ್ಚು ಮಾಡಿದ್ದೀವಿ. ಜನರಲ್ನವರಿಗೆ 25 ವರ್ಷ ಇತ್ತು, ಅದು 27 ವರ್ಷಕ್ಕೆ ಹೆಚ್ಚಿದ್ದೇವೆ. SC STಗೆ 27 ವರ್ಷ ಇತ್ತು, ಅದನ್ನ 29 ವರ್ಷಕ್ಕೆ ಮಾಡಿದ್ದೀವಿ. ST ಅವರಿಗೆ 30 ವರ್ಷ ಇತ್ತು, 32 ವರ್ಷ ಅದನ್ನು ಮಾಡಿದ್ದೀವಿ. ಭಾಳ ಜನ ಯುವಕರು ಯುವತಿಯರದು ಒತ್ತಡ ಇತ್ತು. ನಾವೆಲ್ಲ ಹೋದರೂ ಮನವಿ ಕೊಡ್ತಾಯಿದ್ರು, ಒತ್ತಡ ಮಾಡ್ತಾಯಿದ್ರು. ಒಂದು ಸಾರಿ ಇದನ್ನು ಮಾಡಿ ಅಂತ, ಒಂದು ಸಾರಿ ಇದನ್ನು ಹೆಚ್ಚಳ ಮಾಡಿದ್ದೀವಿ. ಅವರು ಇನ್ನೂ 1 ತಿಂಗಳ ಕಾಲ ಅರ್ಜಿ ಹಾಕಲಿಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಅವರು ಅರ್ಜಿ ಹಾಕಬೇಕು. ಇಂಥ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರ ಈ ನಿರುದ್ಯೋಗ ಇದನ್ನು ಹೆಚ್ಚಳ ಮಾಡಿದ್ದೀವಿ. ಅವರು ಇನ್ನೂ 1 ತಿಂಗಳ ಕಾಲ ಅರ್ಜಿ ಹಾಕಲಿಕ್ಕೆ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಅವರು ಅರ್ಜಿ ಹಾಕಬೇಕು. ಇಂಥ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರ ಈ ನಿರುದ್ಯೋಗಿ ಯುವಕರ ಒಂದು ಒತ್ತಡಕ್ಕೆ ಮಣಿದು ಅದನ್ನು ನಿನ್ನೆ ಗೌರ್ಮೆಂಟ್ ಆರ್ಡರ್ನ ಅವ್ರದ್ದು ಹಿಡಿತಾ ಇದ್ದಾರೆ. ಇನ್ನೊಂದು 3 ಜನ ಸಿಕ್ಕಲಿಲ್ಲ. ಅವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅವ್ರ ತಲೆಗೆ ಸಿಗ್ತಾರೆ. ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಜೀವ ಕರೆ ಬಂದಿದೆ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಂಗೆ ಈಗಾಗಲೇ ಗೊತ್ತಾಯಿತು. ನಮ್ಮ ಪೊಲೀಸರು ಅದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಫೋನ್ ಬಂದಿದೆ, ಎಲ್ಲಿಂದ ಕರೆ ಬಂದಿದೆ ಅಂತ. ಸರ್, ಅದು ಮರ್ಡರ್ ಆಕ್ಸಿಡೆಂಟಾ ಸರ್? ಅದು ಯಾವುದು? ಚಂದ್ರು ಕೇಸ್ ಸರ್ ಇದು. ಅದೇ ಅದನ್ನ ತಪಾಸಣೆ ಆಗ್ತಾ ಇದೆ. ಅಲ್ಲ, ಪ್ರಥಮ ಹಂತದ ಏನಾದ್ರು ಮಾಹಿತಿ ಇರಬೇಕಲ್ಲ. ಅದು ನಾನು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಮೇಲ್ನೋಟಕ್ಕೆ ಹೆಂಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಅನುಮಾನ ಅಂತೇಳಿ ಹೇಳಿ ಮಾಡಿದ್ದಾರೆ. ಪೊಲೀಸರು ಕೂಡ ಅನುಮಾನಾಸ್ಪದ ಸಾವು ಅಂತೇಳಿ ಹೇಳಿ ಅಸಹಜ ಸಾವು ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎನ್ಕ್ವೈರಿಯಿಂದ ಹೊರಗೆ ಬರುತ್ತೆ.